ಮಂಜೇಶ್ವರದ ಕುಂಜತ್ತೂರಿನ ಮಾಸ್ಕೋ ಹಾಲ್ನ ಹಿಂಬದಿಯಲ್ಲಿರುವ ಪಳ್ಳಂ ಎಂಬಲ್ಲಿ ಹೋಟೆಲ್ನ ತ್ಯಾಜ್ಯ ನೀರು ಸಾರ್ವಜನಿಕ ಸ್ಥಳಕ್ಕೆ ಹರಿದು ಬರುತ್ತಿತ್ತು. ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಅಲ್ಲಿನ ಜನರಿದ್ದಾರೆ. ಆದರೆ ಈ ಹಿಂದೆಯೇ ಸಮಸ್ಯೆಯ ಬಗ್ಗೆ ದೂರನ್ನ ಕೊಡಲಾಗಿತ್ತು. ತ್ಯಾಜ್ಯ ನೀರು ಎಲ್ಲಿಂದ ಬರುತ್ತಿದೆ ಎಂಬುದನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿರಲಿಲ್ಲ. ಇದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ತಲೆನೋವಾಗಿ ಪರಿಣಮಿಸಿತು. ಹೌದು, ಹೋಟೆಲ್ನ ತ್ಯಾಜ್ಯ ನೀರು ಸಾರ್ವಜನಿಕ ಸ್ಥಳಕ್ಕೆ ಹರಿದು ಬರುತ್ತಿದ್ದು, ಮಳೆಗಾಲದಲ್ಲಂತೂ ಇತರ ನೀರಿನೊಂದಿಗೆ ಬೆರೆತು ಬರುತ್ತಿದ್ದ ತ್ಯಾಜ್ಯ ನೀರು ಊರವರಿಗೊಂದು ಸವಾಲಾಗಿತ್ತು. ಇದರಂತೆ ಊರವರ ಒತ್ತಡದಂತೆ ಆಗಮಿಸಿದ ಆರೋಗ್ಯ ಇಲಾಖೆ ಹಾಗೂ ಪಂಚಾಯತ್ ಅಧಿಕೃತರು ಚರಂಡಿಯನ್ನ ಮುಚ್ಚಿದ್ದ ಕಾಂಕ್ರೀಟ್ ಮುಚ್ಚಳವನ್ನ 3 ಕಡೆಗಳಲ್ಲಿ ತೆರೆದು ನೋಡಿದಾಗ ಕುಂಜತ್ತೂರು ಜಂಕ್ಷನ್ನಿನಲ್ಲಿ ಕಾರ್ಯಾಚರಿಸುತ್ತಿರುವ 2 ಖಾಸಗಿ ವ್ಯಕ್ತಿಗಳ ಹೋಟೆಲುಗಳ ತ್ಯಾಜ್ಯ ನೀರು ಹರಿದು ಬರುವುದು ಪತ್ತೆ ಹಚ್ಚಲಾಗಿದೆ. ಈ ಮೊದಲು ಇದೇ ಹೋಟೆಲಿನಲ್ಲಿರುವವರಿಗೆ ಪಂಚಾಯತ್ ವತಿಯಿಂದ ತ್ಯಾಜ್ಯ ನೀರನ್ನ ಸಾರ್ವಜನಿಕ ಸ್ಥಳಕ್ಕೆ ಬಿಡಬಾರದೆಂಬ ಆದೇಶವನ್ನ ನೀಡಲಾಗಿತ್ತು. ತ್ಯಾಜ್ಯ ನೀರು ಹರಿದು ಹೋಗಲು ಬದಲಿ ವ್ಯವಸ್ಥೆ ಮಾಡಿರುವುದಾಗಿ ಖಾತ್ರಿಪಡಿಸಿದ ಹಿನ್ನೆಲೆಯಲ್ಲಿ ಆ ಸಮಯದಲ್ಲಿ ಪಂಚಾಯತ್ ಕೂಡ ಸುಮ್ಮನಾಗಿತ್ತು. ಆದರೆ ಇದೀಗ ಹೋಟೆಲಿನ ತ್ಯಾಜ್ಯ ನೀರನ್ನ ಪತ್ತೆ ಹಚ್ಚಿರುವ ಹಿನ್ನೆಲೆಯಲ್ಲಿ 2 ಹೋಟೆಲುಗಳಿಗೆ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆ ನೋಟಿಸ್ ಅನ್ನ ನೀಡಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಹೋಟೆಲ್ನವರು ಬದಲಿ ವ್ಯವಸ್ಥೆಯನ್ನ ಮಾಡಿದ ಬಳಿಕ ಚರಂಡಿಯ ತೆರೆದ ಕಾಂಕ್ರೀಟ್ ಮುಚ್ಚಳವನ್ನ ಮುಚ್ಚಿದ್ರೆ ಸಾಕೆಂಬುದಾಗಿ ಸ್ಥಳೀಯರು ಒತ್ತಾಯಿಸಿದ್ದಾರೆ. ರೆಹಮಾನುದ್ಯಾವ್ರ V4 News 24/7 ಮಂಜೇಶ್ವರ.